ಗುರುಪುರ ತೆಂಕಉಳಿಪಾಡಿಯ ಮಳಲಿ ಜುಮಾ ಮಸೀದಿ ನವೀಕರಣದ ವೇಳೆ ದೇವಳ ಮಾದರಿಯ ರಚನೆಯ ಪತ್ತೆಯಾದ ಹಿನ್ನೆಲೆಯಲ್ಲಿ ದೈವ ಸಾನ್ನಿಧ್ಯ ದೃಢೀಕರಣಕ್ಕಾಗಿ ಬುಧವಾರ ಬೆಳಿಗ್ಗೆ ರಾಮಾಂಜನೇಯ ಭಜನಾ ಮಂದಿರದಲ್ಲಿ ತಾಂಬೂಲ ಪ್ರಶ್ನೆಯನ್ನ ನಡೆಸಲಾಯಿತು. ಗೋಪಾಲಕೃಷ್ಣ ಪಣಿಕ್ಕರ್ ನೇತೃತ್ವದಲ್ಲಿ ತಾಂಬೂಲ ಪ್ರಶ್ನೆ ಕಾರ್ಯಕ್ರಮ ನಡೆದಿದೆ. ಈ ವೇಳೆ ಗೋಪಾಲಕೃಷ್ಣ ಪಣಿಕ್ಕರ್ ಮಳಲಿಪೇಟೆ ಜುಮಾ ಮಸೀದಿ ಇದ್ದಲ್ಲಿ ಈ ಹಿಂದೆ ದೈವ ಸಾನ್ನಿಧ್ಯ ಇತ್ತೆಂಬುದು ತಾಂಬೂಲ ಪ್ರಶ್ನೆಯಲ್ಲಿ ತಿಳಿದು ಬಂದಿದೆ. ಈ ಹಿಂದೆ ಇಲ್ಲಿ ದೈವಿ ಶಕ್ತಿ ಇತ್ತು, ಪೂರ್ಣವಾದ ಚೈತನ್ಯ ಇತ್ತು. ನಾಶವಾದ ದೈವ ಸಾನ್ನಿಧ್ಯವನ್ನ ಪುನರ್ ಸ್ಥಾಪಿಸಬೇಕು. ಅಷ್ಟಮಂಗಲ ಪ್ರಶ್ನೆಯಲ್ಲಿ ಇಲ್ಲಿನ ದೈವಿ ಶಕ್ತಿ ಕುರಿತಾಗಿ ಸಂಪೂರ್ಣ ಮಾಹಿತಿ ದೊರೆಯಲಿದೆ. ಸಮಿತಿ ನಿರ್ಧರಿಸಿದರೆ ಅಷ್ಟಮಂಗಲ ಪ್ರಶ್ನೆ ನಡೆಸಲು ಯೋಚಿಸಲಾಗುವುದು ಎಂದಿದ್ದಾರೆ. ಸಾನ್ನಿಧ್ಯ ಇದೆ. ಪೂರ್ವಕಾಲದಲ್ಲಿ ಗುರುಮಠದ ಸಂಪ್ರದಾಯದಲ್ಲಿ ಆರಾಧನೆ ಮಾಡಿದ ಸಾನ್ನಿಧ್ಯ ಆ ಜಾಗೆಯಲ್ಲಿ ಉಂಟು. ಇനി ಅದು ಮುಂದಕ್ಕೆ ಯಾವ ರೀತಿಯಲ್ಲಿ ಬೇಕು ಅನ್ನೋದು ವಿಶದವಾದ ಅಷ್ಟಮಂಗಲ ಪ್ರಶ್ನೆ ಚಿಂತನೆಯಲ್ಲೆಲ್ಲ ಚಿಂತನೆ ಮಾಡಿದ ಮೇಲೆ ಗೊತ್ತಾಗುವುದು. ಅದರಲ್ಲಿ ಚರಿತ್ರೆ ಚಿಂತನೆ ಕಾರ್ಯಗಳೆಲ್ಲ ಮಾಡಲಿಕ್ಕೆ ಉಂಟು. ಯಾವ ಕಾಲದಲ್ಲಿ ಯಾವ ವಂಶದವರು ಯಾವ ರಾಜರ ಆಡಳಿತೆಯಲ್ಲಿ ಅದೆಲ್ಲ ನೋಡಲಿಕ್ಕೆ ಉಂಟು. ಅದು ತಾಂಬೂಲ ಪ್ರಶ್ನೆಯಲ್ಲಿ ಚಿಂತನೆ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ವಿಶದವಾದ ಅಷ್ಟಮಂಗಲ ಪ್ರಶ್ನೆ ಚಿಂತನೆ ಮಾಡಿ ಮುಂದಕ್ಕೆ ಅದು ಸರಿಯಾದ ರೀತಿಯಲ್ಲಿ ಹೇಗೆ ಬೇಕು, ಯಾವ ರೀತಿಯಲ್ಲಿ ಬೇಕು ಅನ್ನೆಲ್ಲ ನೋಡಲಿಕ್ಕೆ ಉಂಟು. ಇನ್ನು ಸ್ಥಳದಲ್ಲಿ ಯಾವುದೇ ರೀತಿಯ ಅಹಿತಕರ ವಾತಾವರಣ ಉಂಟಾಗದಂತೆ ಮುನ್ನೆಚ್ಚರಿಕಾ ಕ್ರಮವಾಗಿ ಮಳಲಿ ಮಸೀದಿಯ 500 ಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ಗುರುವಾರ ಬೆಳಿಗ್ಗೆ 8 ಗಂಟೆಯವರೆಗೆ ನಿಷೇಧಾಜ್ಞೆ ಜಾರಿಯಲ್ಲಿರುತ್ತದೆ. ಮುಂಜಾಗ್ರತಾ ಕ್ರಮವಾಗಿ ಮಸೀದಿ ಸುತ್ತಮುತ್ತ ಕೆಎಸ್ಆರ್ಪಿ ತುಕಡಿ ನಿಯೋಜನೆ ಮಾಡಲಾಗಿದೆ ಎಂದು ಮಂಗಳೂರು ನಗರ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ತಿಳಿಸಿದ್ದಾರೆ. ನಾಳೆ ಬೆಳಗ್ಗೆ 8 ಗಂಟೆವರೆಗೂ 144 ಅನ್ನು ಏನು ಡಿಸ್ಪ್ಯೂಟೆಡ್ ಜಾಗ ಇದೆ, ಯಾವ ಒಂದು ಜಾಗದ ಬಗ್ಗೆ ನ್ಯಾಯಾಲಯದಲ್ಲಿ ದಾವೆ ಹೂಡಿದ್ದಾರೆ, ಅದರ ಸಂಬಂಧ ಅದರ 500 ಮೀಟರ್ ಸುತ್ತಮುತ್ತ 144 ಅನ್ನು ಹಾಕಿದ್ದೀವಿ. ಮತ್ತು ಗ್ರಾಮಸ್ಥರು ಎಲ್ಲ ಸಮುದಾಯದವರು ಯಾವುದೇ ಕಾರಣಕ್ಕೂ ಅಶಾಂತಿ ಉಂಟು ಮಾಡದ ರೀತಿಯಲ್ಲಿ ಭರವಸೆಯನ್ನು ಕೊಟ್ಟಿದ್ದಾರೆ. ಮತ್ತು ಅಗತ್ಯ ಬಂದೋಬಸ್ತನ್ನು ನಾವು ನಿರ್ಧಾರ ಮಾಡಿದ್ದೇವೆ. ಈ ಕುರಿತು ಮಾತನಾಡಿರುವ ಶಾಸಕ ಡಾಕ್ಟರ್ ಭರತ್ ಶೆಟ್ಟಿ ಅವರು, ಇದು ಯಾರ ವಿರುದ್ಧದ ಹೋರಾಟವೂ ಅಲ್ಲ, ದೈವಿ ಶಕ್ತಿ ಬಗ್ಗೆ ತಾಂಬೂಲ ಪ್ರಶ್ನೆಯಲ್ಲಿ ಉತ್ತರ ಬಂದಿದೆ. ಇನ್ನು ಕಾನೂನಾತ್ಮಕ ಹೋರಾಟವನ್ನು ನಡೆಸಲಾಗುವುದು ಎಂದರು. ಜೊತೆಗೆ ವಿಪಕ್ಷಗಳ ಟೀಕೆಗೆ ಉತ್ತರಿಸಿದ ಅವರು, ಕೇವಲ ರಾಜಕೀಯ ಗಿಮಿಕ್ಗಾಗಿ ಹೇಳಿಕೆ ನೀಡಬಾರದು ಎಂದು ಹೇಳಿದರು. ಹಿರಿಯರು ತಾಂಬೂಲ ಪ್ರಶ್ನೆ ಇಲ್ಲ, ಅದಕ್ಕಿಂತ ದೊಡ್ಡ ದೊಡ್ಡ ಪ್ರಶ್ನೆಗಳನ್ನು ಮಾಡಿಸುವಂಥ ವ್ಯವಸ್ಥೆ ಅವರಲ್ಲಿ ಇದೆ. ನಾವು ಸುಮ್ಮನೆ ಅವರಿಗೂ ಗೊತ್ತಿರುವಂಥ ವಿಷಯ. ಯಾರೆಲ್ಲ ಕೇರಳಕ್ಕೆ ಹೋಗಿ ಯಾವ ರೀತಿಯ ಪ್ರಶ್ನೆಗಳನ್ನ ಕೇಳಿಸ್ತಾರೆ, ಯಾವ ರೀತಿ ಇದನ್ನು ಮಾಡ್ತಾರೆ, ವಿಜ್ಞಾನಗಳ ಹಿಂದೆ ಹೋಗ್ತಾರೆ, ಗೊತ್ತುಂಟಲ್ಲ. ಸಹಜ ಅವರು ಆ ರೀತಿಯ ಕೇಶವ ಕೃಪನ ಇದೊಂದು ಅಂತ ಹೇಳಬಾರ್ದು. ಜವಾಬ್ದಾರಿಯುತವಾಗಿ ನಡ್ಕೊಂಡ್ರೆ ಒಳ್ಳೆಯದನ್ನೋದು ನನ್ನ ನಂಬಿಕೆ. ಗುರುಪುರ ವಜ್ರದೇವಿ ಮಠದ ಶ್ರೀ ರಾಜಶೇಖರಾನಂದ ಸ್ವಾಮೀಜಿ ಹಾಗೂ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದ ಶರಣ್ ಪಂಪೇಲ್ ಮಾತನಾಡಿ ತಾಂಬೂಲ ಪ್ರಶ್ನೆಯ ವಿವರವನ್ನ ಒದಗಿಸಿದರು. ಪ್ರಸ್ತುತವಾಗಿ ನಾವುಗಳು ತಾಂಬೂಲ ಪ್ರಶ್ನೆ ಇಟ್ಟಂತಹ ಚಿಂತನೆಗಳು ಯಾವುದು ಅಂತ ಕೇಳಿದ್ರೆ, ನಮಗೆ ಸಾನ್ನಿಧ್ಯ ಉಂಟಾ, ದೇವರ ದಯ ಉಂಟೋ, ಮತ್ತು ಆ ಸಾನ್ನಿಧ್ಯಗಳು ಹೇಗೆ ಮುಂದಕ್ಕೆ ನಮಗೆ ಒದಗಿ ಬರ್ತದೆ ಎನ್ನುವುದರ ಬಗ್ಗೆ ನಾವು ಚಿಂತನೆ ಮಾಡಿದಾಗ ಬಹಳ ಸ್ಫುಟವಾಗಿ ನಮಗೆ ಸಾನ್ನಿಧ್ಯ ಉಂಟು ಎನ್ನುವುದು ಚಿಂತನೆಯಾಯಿತು. ಸಾನ್ನಿಧ್ಯ ಉಂಟು ಅಂತ ಚಿಂತನೆಯಾದ ಸಂದರ್ಭದಲ್ಲಿ ನಾವು ಗಮನಿಸಲಿಕ್ಕಿರುವಂಥದ್ದು, ಇದನ್ನು ಇನ್ನು ನಾವುಗಳು ಹೇಗೆ ವೃದ್ಧಿ ಮಾಡಿಕೊಂಡು ಅದಕ್ಕೆ ಪೂರಕವಾಗಿರುವಂತಹ ವ್ಯವಸ್ಥೆಯನ್ನು ನಾವುಗಳು ಮಾಡಿಕೊಂಡು ಹೋಗಬೇಕು ಎನ್ನುವುದು ನಮ್ಮ ಗಮನಕ್ಕೆ ಬಂದಿದೆ. ಅದು ಭಜನೆ ಇರಬಹುದು ಅಥವಾ ದೀಪ ನಮಸ್ಕಾರಗಳಿರಬಹುದು, ಮತ್ತು ಅದಕ್ಕಿರುವಂಥ ವಿಘ್ನಗಳ ನಿವಾರಣೆಗಾಗಿ ನಾವು ಗಣಪತಿ ಹೋಮ ಮಾಡ್ತೇವೆ. ಈ ಎಲ್ಲ ಸತ್ಕರ್ಮಗಳಿಂದ ನಾವು ಇನ್ನಷ್ಟು ಸಾನ್ನಿಧ್ಯವನ್ನು ಹತ್ತಿರಕ್ಕೆ ತಗೊಂಡು ಬರುವಂತಹ ಒಂದು ಪ್ರಯತ್ನಗಳು ನಡೆಯುತ್ತದೆ. ಆ ದೃಷ್ಟಿಯಿಂದ ನಮಗೆ ಸಾನ್ನಿಧ್ಯ ರಾಶಿ ಬಹಳ ಸ್ಫುಟವಾಗಿ ಬಂದಿದೆ. ಮತ್ತೆ ಸೌಹಾರ್ದತೆಗೂ ಇದು ಕಾರಣವಾಗಬಹುದು ಅನ್ನುವುದು ಕೂಡ ನಮಗೆ ಸಾನ್ನಿಧ್ಯ ರಾಶಿಯಿಂದ ಸ್ಫುಟವಾಗಿ ಬಂದಿದೆ. ಆ ದೇವಸ್ಥಾನದಲ್ಲಿ ಆ ಸಾನ್ನಿಧ್ಯದಲ್ಲಿ ದೇವತಾ ಸಾನ್ನಿಧ್ಯ ಇದೆಯಾ ಮತ್ತು ಯಾವ ದೇವರ ಅಲ್ಲಿ ಆರಾಧನೆ ಆಗ್ತಾಯಿತ್ತು ಎಂಬುದು ನಮಗೆ ಬೇಕಿತ್ತು. ಆ ಹಿನ್ನೆಲೆಯಲ್ಲಿ ನಾವು ಇವತ್ತು ಗೋಪಾಲಕೃಷ್ಣ ಪಣಿಕ್ಕರ್ ಕೇರಳದ ಪ್ರಸಿದ್ಧ ಜ್ಯೋತಿಷ್ಯರ ಮುಖಾಂತರ ನಾವು ತಾಂಬೂಲ ಪ್ರಶ್ನೆಯನ್ನು ಇವತ್ತು ಇಟ್ಟಿದ್ದೇವೆ. ಆ ತಾಂಬೂಲ ಪ್ರಶ್ನೆಯಲ್ಲಿ ಸ್ಪಷ್ಟವಾಗಿ ಇವತ್ತು ಗೊತ್ತಿದೆ, ಅಲ್ಲಿ ದೇವತಾ ಸಾನ್ನಿಧ್ಯ ಇತ್ತು. ಅದರಲ್ಲೂ ಶಿವನ ಆರಾಧನೆಯನ್ನು ಅಲ್ಲಿ ಮಾಡ್ತಾ ಇದ್ರು ಎಂಬಂತಹ ಒಂದು ಸತ್ಯಾಸತ್ಯತೆ ಇವತ್ತು ತಾಂಬೂಲ ಪ್ರಶ್ನೆಯಲ್ಲಿ ಇವತ್ತು ಬಂದಿದೆ. ಈ ಹಿನ್ನೆಲೆಯಲ್ಲಿ ನಾನು ಅಲ್ಲಿಯ ಯಾವ ಮಸೀದಿಯ ಕಮಿಟಿಯವರಿದ್ದಾರೆ, ನಾನು ಅವರಿಗೆ ವಿನಂತಿಯನ್ನು ಮಾಡ್ತಾ ಇದ್ದೇನೆ, ಒತ್ತಾಯವನ್ನು ಮಾಡ್ತಾ ಇದ್ದೇನೆ, ಆ ಜಾಗವನ್ನು ದಯವಿಟ್ಟು ಹಿಂದೂಗಳಿಗೆ ಬಿಟ್ಟುಕೊಡಿ. ಮಳಲಿಪೇಟೆಯ ಪುರಾತನ ಜುಮಾ ಮಸೀದಿಯ ಹಳೆಯ ಕಟ್ಟಡದ ನವೀಕರಣ ನಡೆಯುತ್ತಿದ್ದು, ಅಲ್ಲಿ ದೇವಸ್ಥಾನದ ಕುರುಹು ಏಪ್ರಿಲ್ 21ರಂದು ಪತ್ತೆಯಾಗಿತ್ತು. ಈ ಸಂದರ್ಭ ಹಿಂದೂ ಕಾರ್ಯಕರ್ತರು ಅದನ್ನ ತಡೆದಿದ್ದರು. ಅಲ್ಲದೆ ಬಜರಂಗ ದಳ ಮತ್ತು ವಿಶ್ವ ಹಿಂದೂ ಪರಿಷತ್ ಮುಖಂಡರು ಈ ವಿಚಾರವಾಗಿ ನ್ಯಾಯಾಲಯದ ಮೆಟ್ಟಿಲನ್ನು ಏರಿದ್ದರು. ಮನವಿಯನ್ನ ಸ್ವೀಕರಿಸಿದ ಮಂಗಳೂರು 3ನೇ ಅಡಿಷನಲ್ ಸಿವಿಲ್ ಜಡ್ಜ್ ಅಂಡ್ ಜೆಎಂಎಫ್ಸಿ ನ್ಯಾಯಾಲಯ ಮಳಲಿ ಮಸೀದಿಯ ಹಳೆಯ ಕಟ್ಟಡವನ್ನ ಕೆಡವದಂತೆ ಏಪ್ರಿಲ್ 22ರಂದು ತಾತ್ಕಾಲಿಕ ಆದೇಶವನ್ನ ನೀಡಿದೆ.